ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ರವಿ ಕಟಪಾಡಿ ಕಮಾಲ್ ಸಮಾಜ ಸೇವಕನ ಕೈ ಸೇರಿತು 12 ಲಕ್ಷ ರೂಪಾಯಿ. ಕರೋಡ್ಪತಿಯಲ್ಲಿ ಅಮಿತಾಬ್ ಬಚ್ಚನ್ ಬಾಯಲ್ಲಿ ನಲಿದಾಡಿದ ತುಳು ಭಾಷೆ. ವಿವಿಧ ದೇಗುಲಗಳಲ್ಲಿ ಕಳ್ಳತನ ಮಾಡುತ್ತಿದ್ದ ಕಿಲಾಡಿಗಳು, ಮೊಬೈಲ್ ಪರ್ಸ್ ಎಗರಿಸುತ್ತಿದ್ದ 6 ಮಂದಿ ಅರೆಸ್ಟ್. ಮಂಗಳೂರು ಪೊಲೀಸರ ವಶವಾದ ಗುಂಪು ಕಳ್ಳರು. ರಸ್ತೆ ಮಧ್ಯೆ ಪಲ್ಟಿಯಾದ ಬಿಯರ್ ಸಾಗಿಸುತ್ತಿದ್ದ ಲಾರಿ, ರಸ್ತೆ ಪಾಲಾಯಿತು 45 ಲಕ್ಷ ಮೌಲ್ಯದ ಮದ್ಯ. ಬಿಯರ್ ಬಾಟಲ್ ಹಿಡಿದು ಪರಾರಿಯಾದ ಮದ್ಯಪ್ರಿಯರು.